ನಾನು ಹರ್ಷಿತಾ, ಕಾರವಾರ ಪ್ಲಸ್ ಚಾನೆಲ್ಗೆ ಸ್ವಾಗತ. ಕಾರವಾರ ತಾಲೂಕು ಶಿರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ 57ರ ಸಮೀಪದ ಖಾಲ್ಯಾಂಡ್ ನಿರ್ಮಾಣ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ. ಕಾರವಾರ ತಾಲೂಕು ಶಿರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ 57ರ ಸಮೀಪದ ಖಾಲ್ಯಾಂಡ್ ನಿರ್ಮಾಣ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ, ಸಾರ್ವಜನಿಕ ಹಣದ ದುರ್ಬಳಕೆ ಮತ್ತು ಮಾವು ಕಾಡು ನಾಶ ಮಾಡಿದ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ದೂರು ನೀಡಲಾಗಿದೆ. ಕಾರವಾರ ತಾಲೂಕಿನ ಶಿರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ 57ರ ಸಮೀಪದ ಖಾಲ್ಯಾಂಡ್ ನಿರ್ಮಾಣ ಕಾಮಗಾರಿಯ ಕುರಿತಾಗಿ ಬಹಳ ಗಂಭೀರವಾದ ದೂರು ಸಂಘದಿಂದ ನೀಡಲಾಗಿದೆ. ಈ ಕಾಮಗಾರಿ ಸಣ್ಣ ನೀರಾವರಿ ಇಲಾಖೆ ಕಾರವಾರ ಮೂಲಕ ಮಂಜುನಾಥ್ ಕನ್ಸ್ಟ್ರಕ್ಷನ್ ಸಂಸ್ಥೆಗೆ ಸದರಿ ಕಾಮಗಾರಿ ನೀಡಲಾಗಿದೆ. ಇದರ ಮಾಲೀಕರು ಶ್ರೀ ಪ್ರಶಾಂತ್ ಆರ್ ನಾಯಕ್ ಎಂಬುವವರು. ಈ ಯೋಜನೆಯ ಒಟ್ಟು ಮೌಲ್ಯವು 1,50,00,000 ಆಗಿದ್ದು, ಮಾರ್ಚ್ ತಿಂಗಳಲ್ಲಿ ಈ ಗುತ್ತಿಗೆದಾರರಿಗೆ 90 ಲಕ್ಷ ಪಾವತಿಸಲಾಗಿದ್ದು, ಬಿಲ್ನಲ್ಲಿ ಸಂಪೂರ್ಣ 90% ಪೀಚಿಂಗ್ ಕೆಲಸ ತೋರಿಸಲಾಗಿದೆ. ಇದು ಸಂಪೂರ್ಣ ನಕಲಿ, ಮೋಸ ಹಾಗೂ ಭ್ರಷ್ಟಾಚಾರದ ಸ್ಪಷ್ಟ ಉದಾಹರಣೆಯಾಗಿದೆ. ಇದಕ್ಕೂ ಮೀರಿ ಈ ಸೈಟ್ನಲ್ಲಿ ಇರುವ ಶತಶಃ ಪ್ರಾಕೃತಿಕ ಹಾಗೂ ಪರಿಸರ ರಕ್ಷಕವಾದ ಮಾವು ಕಾಡುಗಳನ್ನು ಗುತ್ತಿಗೆದಾರರು ಕೆಲಸದ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಕಡಿದು ನಾಶಪಡಿಸಿದ್ದು, ಇದು ಭಾರತೀಯ ಪರಿಸರ ಕಾಯ್ದೆ ಹಾಗೂ ಕರಾವಳಿ ನಿಯಂತ್ರಣ ಪ್ರದೇಶ ನಿಯಮ ಉಲ್ಲಂಘನೆಯಾಗಿದೆ. ಮಾವು ಕಾಡು ನಾಶ ಮಾಡುವುದು ಕಾನೂನುಬದ್ಧವಾಗಿ ಅಪರಾಧವಾಗಿದ್ದು, ತಪ್ಪಿತಸ್ಥರ ಮೇಲೆ ಜೈಲು ಶಿಕ್ಷೆ ಸಹ ವಿಧಿಸಬಹುದಾದ ಅಂಶವಾಗಿದೆ. ಇದು ಪರಿಸರ ಹಾನಿಯು ಮಾತ್ರವಲ್ಲ, ಜೈವಿಕ ಸಂವಿಧಾನದ ಮೇಲೆ ತೀವ್ರ ಪರಿಣಾಮ ಬೀರುವ ಅಪರಾಧವಾಗಿದೆ. ವಿಜಯ್ ಬಿಲಿ, ಗುತ್ತಿಗೆದಾರ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ. ಇವತ್ತು ಇಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಇಲ್ಲಿ ಇರುವ ಎಲ್ಲ ಕಾಂಡ್ಲಾ ಗಿಡಗಳನ್ನು ಕಟಿಂಗ್ ಮಾಡಿ ಕೆಳಗೆ ಹಾಕಿದ್ದಾರೆ. ಇದು ಕಾನೂನು ಬಾಹಿರ ಇದೆ. ಇದು ಎಲ್ಲ ಕಟ್ ಮಾಡಬಾರ್ದಾಗಿತ್ತು. ಇದನ್ನು ಮಾಡಿದರೆ ಸರ್ಕಾರದ ವಿರುದ್ಧ ಕೆಲಸ ಮಾಡಿದಂಗೆ ಆಗ್ತದೆ. ಹಾಗಾಗಿ ಇದು ಸಂಬಂಧಪಟ್ಟ ಇಲಾಖೆದವರು ಇದರ ಮೇಲೆ ಕೂಡಲೇ ಆ್ಯಕ್ಷನ್ ತಗೊಳ್ಬೇಕು. ಯಾಕಂದರೆ ಇನ್ನು ಮುಂದೆ ಅವರು ಕೆಲಸ ರೋಡ್ ಮಾಡ್ತಾ ಇದ್ದಾರೆ. ಆ ಮಾಡುವವರೆಗೆ ಭಾಳಷ್ಟು ಹಾನಿ ಆಗ್ತದೆ. ಕಾಂಡ್ಲಾ ಗಿಡಗಳಲ್ಲಿ ಎಲ್ಲ ಕಟ್ ಮಾಡಬೇಕಾಗ್ತದೆ. ಇದನ್ನು ಈ ರೀತಿ ಕಟಿಂಗ್ ಮಾಡಿ ಕೆಲಸ ಮಾಡೋಂಗಿಲ್ಲ. ಹಾಗಾಗಿ ಕೂಡಲೇ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಿ ನಾನು ಕ್ರಮ ತಗೊಳ್ಬೇಕು ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.